ಕನ್ನಡ ಪಠ್ಯ ಪರಿಷ್ಕರಣೆ ಮಾಡಿದ್ದೇವೆ. ಡಿಕೆಶಿ ಸಿದ್ದರಾಮಯ್ಯ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಇದ್ದಾರೆ ಎಂದು ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಬರಗೂರು ರಾಮಚಂದ್ರಪ್ಪ, ದೇವನೂರು ಮಹಾದೇವ ಇಲ್ಲ ಸಲ್ಲದ ಊಹಾಪೋಹ ಸೃಷ್ಟಿ ಮಾಡಿ ಹಬ್ಬಿಸಿದ್ದಾರೆ. ಶಿಕ್ಷಣ ಖಾತೆ ಸಚಿವ ಬಿಸಿ ನಾಗೇಶ್, ಪಠ್ಯಪುಸ್ತಕ ಪರಿಷ್ಕರಣೆ ಸಮಿತಿ ಅಧ್ಯಕ್ಷ ರೋಹಿತ್ ಚಕ್ರತೀರ್ಥ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದ್ದಾರೆ. ಕುಲ್ಲಂಕುಲ್ಲ ಚರ್ಚೆ ಮಾಡೋಣ ಎಂದು ಕರೆ ನೀಡಿದ್ರು. ಚರ್ಚೆಯಿಂದ ಯಾಕೆ ಪಲಾಯನ ಮಾಡ್ತಾ ಇದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ಅನುಮಾನ ಸೃಷ್ಟಿ ಮಾಡುವುದು, ಊಹಾಪೋಹ ಹಬ್ಬಿಸುವುದು ಇವರ ಉದ್ದೇಶ. ಅನಗತ್ಯ ತಕರಾರು ಎತ್ತುವವರು ವಿಚಾರ ನಪುಂಸಕರು. ಇವರಲ್ಲಿ ವಿಚಾರ ಇಲ್ಲ, ಬರೀ ಉಗುಳು ಮಾತ್ರ. ವಿಚಾರ ನಪುಂಸಕತೆ ಇರುವುದರಿಂದ ಬರವಣಿಗೆ ಬಿಟ್ಟು ಎಷ್ಟೋ ವರ್ಷಗಳಾಯಿತು. ಇವರು ಮೈಕ್ ಮುಂದೆ ನಿಲ್ಲುವ ಮೈಕಾಸುರರಾಗಿದ್ದಾರೆ. ವಿಚಾರ ನಪುಂಸಕತೆ ಇಲ್ಲದಿದ್ದರೆ ಬಹಿರಂಗವಾಗಿ ಚರ್ಚೆಗೆ ಬನ್ನಿ. ಭಗತ್ ಸಿಂಗ್ ಪಠ್ಯ ಕೈಬಿಟ್ಟಿದ್ದಕ್ಕೆ ಸಾಕ್ಷ್ಯ ತೋರಿಸಿ. ನಾರಾಯಣ ಗುರು ಪಠ್ಯವನ್ನು ಸಮಾಜದಿಂದ ಕನ್ನಡ ಪಾಠಕ್ಕೆ ವರ್ಗಾಯಿಸಲಾಗಿದೆ. 7ನೇ ತರಗತಿ ಪಠ್ಯದಲ್ಲೂ ನಾರಾಯಣ ಗುರುಗಳ ಪಾಠ ಇದೆ. ದೇವನೂರು ಮಹಾದೇವ 2014-2019ರಲ್ಲಿ ಮೈಸೂರಿನಲ್ಲಿ ನನ್ನ ವಿರುದ್ಧ ಪ್ರಚಾರ ಮಾಡಿದ್ದಾರೆ. ದೇವನೂರು ಕಾಂಗ್ರೆಸ್ ಪರ ನನ್ನ ವಿರುದ್ಧ ಚುನಾವಣಾ ಪ್ರಚಾರ ಭಾಷಣ ಮಾಡಿದ್ರು. ಆ ಭಾಗದಲ್ಲಿ ಜನ ಏನು ತೀರ್ಪು ಕೊಟ್ಟಿದ್ದಾರೆ ಎಂದು ಗೊತ್ತಿದೆ ಎಂದು ಪ್ರತಾಪ್ ಸಿಂಹ ಹೇಳಿದರು. ಕೊಟ್ಟಿರೋರು ಕಲ್ತ್ಕೋಬೇಕೆ ಹೊರತು ಇಲ್ಲ ನಮಗೆ ದೇಶಕ್ಕಿಂತ ಸಂವಿಧಾನಕ್ಕಿಂತ ನಮ್ದು ಯಾವುದೋ ಧರ್ಮನೇ ದೊಡ್ಡದು ಅಂತಂತಿದ್ರೆ ಈ ಸಮಸ್ಯೆ ಇದೇ ತರ ಮುಂದುವರಿತೆ. ಅಪಮಾನ ಮಾಡಿದ್ದಾರೆ. ಹಾಗೆ ಕನ್ನಡ ಸಂಘಟನೆಗಳು ಇದ್ರ ವಿರುದ್ಧ ಹೋರಾಟ ಮಾಡಬೇಕಂತ ಡಿ.ಕೆ. ಶಿವಕುಮಾರ್ ಅವರು ಕರೆ ಕೊಟ್ಟಿದ್ದಾರೆ. ಈಗ ನಾನು ಕೂಡ ನೋಡಿದೆ, ಆ ಒಂದು ಜಯ ಭಾರತ ಜನನೀಯ ತನುಜಾತೆ ವಿಚಾರ ಇದೆಯಲ್ಲ, ಅದನ್ನು ಕೂಡ ಏನು ಅಪಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನಾನು ಕೂಡ ಓದಿದೆ. ನಾಡಗೀತೆಗೆ ರೋಹಿತ್ ಚಕ್ರತೀರ್ಥ ಅಪಮಾನ ಆರೋಪ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದಂತ ಪ್ರತಾಪ್ ಸಿಂಹ, ವಾಟ್ಸ್ಆಪ್ನಲ್ಲಿ ಬಂದ ಸಂದೇಶ ಎಂದು ಫೇಸ್ಬುಕ್ನಲ್ಲಿ ಹಾಕಿದ್ರು. ಅದನ್ನ ಯಾರೋ ವ್ಯಂಗ್ಯ ಮಾಡಿದ್ರು. ಅದು ತಪ್ಪು. ಅದನ್ನ ರೋಹಿತ್ ಚಕ್ರತೀರ್ಥ ರಚನೆ ಮಾಡಿದ್ದಲ್ಲ. ಸಿದ್ದರಾಮಯ್ಯ ಸಿಎಂ ಆಗಿರುವಾಗ ಈ ಕುರಿತು ಕೇಸು ದಾಖಲಾಗಿದೆ ಎಂದು ಹೇಳಿದರು. ಅನಗತ್ಯವಾಗಿ ಒಬ್ಬ ವ್ಯಕ್ತಿನ ಟಾರ್ಗೆಟ್ ಮಾಡಬೇಕು ಅಂತ ಇದ್ರೆ ಈ ತರದ ಏನೇನೋ ವಿಚಾರಗಳನ್ನು ಹೇಳ್ತಾ ಇರ್ತಾರೆ. ಕುವೆಂಪು ಅವರು ನಮ್ಮ ಮೈಸೂರಿನಲ್ಲೇ ನೆಲೆ ಇದ್ದಂಥವ್ರು. ನಾನು ಅವರ ಅಭಿಮಾನಿಯಾಗಿ ನಾವು ಅಪಾರವಾದ ಗೌರವದೊಂದಿಗೆ ಹೇಳ್ತೇನೆ. ಇದು ಈಗ ಅಪ್ರಸ್ತುತವಾದಂಥ ವಿಚಾರಗಳನ್ನು ತೆಗೆದುಕೊಂಡು ಬಂದು ರೋಹಿತ್ ಚಕ್ರತೀರ್ಥ ಅವ್ರನ್ನ ವೈಯಕ್ತಿಕವಾಗಿ ಏನು ತೇಜವಧೆ ಮಾಡಲಿಕ್ಕೋ ಅಥವಾ ಅವ್ರನ್ನ ತುಳಿಯುವಂಥ ಪ್ರಯತ್ನ ನಡೀತಿದೆ ಹೊರತು ಇದರಲ್ಲಿ ಏನು ಮತ್ತೇನು ಉರುಳಿಲ್ಲ. ರೋಹಿತ್ ಚಕ್ರತೀರ್ಥ ಅವರು ಯಾವ ಪಠ್ಯ ಪುಸ್ತಕಗಳನ್ನು ಪರಿಷ್ಕರಣೆ ಮಾಡಿದ್ದಾರೆ ಅದ್ರ ಬಗ್ಗೆ ಇವರು ಚರ್ಚೆ ಮಾಡಲಿಕ್ಕೆ, ಏನು ಬಹಿರಂಗ ವೇದಿಕೆಯಲ್ಲಿ ಚರ್ಚೆ ಮಾಡಲಿಕ್ಕೆ ಇವರು ಬರಬೇಕೆ ಹೊರತು ಈ ಥರ ಯಾವ್ಯಾವುದೋ ವಿಚಾರಗಳನ್ನು, ಯಾವತ್ತೋ ಅದು ಸತ್ತೋಗಿರೋ ವಿಚಾರಗಳನ್ನು ಇವತ್ತು ಅದಕ್ಕೆ ಜೀವ ಕೊಟ್ಟುಬಿಟ್ಟು ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡುವಂಥ ಪ್ರಯತ್ನ ಸರಿಯಲ್ಲ.